ಕೊರೋನಾ ಲಾಕ್ಡೌನ್ ಸಲುವಾಗಿ ಎಲ್ಲೆಡೆ ಬಡ ಜನರು ನಿತ್ಯ ಬಳಕೆ ವಸ್ತುಗಳನ್ನು ಪಡೆಯಲು ಕಷ್ಟಪಡುವಂತಾಗಿದೆ. ಕುಂದಾಪುರ ತಾಲೂಕಿನ ದೇವಲ್ಕುಂದ ಭಾಗದ ಬಡ ಜನರಿಗೆ ಅಗತ್ಯ ನಿತ್ಯ ಬಳಕೆಯ ವಸ್ತುಗಳನ್ನು ಪೂರೈಸಲು ಕಟ್ಬೇಲ್ತೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ, ಕುಂದಾಪುರ ಎಪಿಎಂಸಿ ಅಧ್ಯಕ್ಷ ಶರತ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ದೇವಲ್ಕುಂದದಲ್ಲಿರುವ ಎನ್ಟಿಸಿ ಸಾಗರ್ ಪ್ಯಾಲೇಸ್, ಸಂಜೀವಿನಿ ಪೈಪ್ ಇಂಡಸ್ಟ್ರೀಸ್, ವಿವಿ ಆಗ್ರೋ ಪ್ರಾಡಕ್ಟ್ಸ್ ಸಹಕಾರದಲ್ಲಿ 500ಕ್ಕೂ ಅಧಿಕ ಕುಟುಂಬಗಳಿಗೆ ನಿತ್ಯ ಬಳಕೆಯ ವಸ್ತುಗಳ ಕಿಟ್ ವಿತರಣೆ ನಡೆಯಿತು. ಕುಂದಾಪುರ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಅವರು ಸಾಂಕೇತಿಕವಾಗಿ ಸಾಮಗ್ರಿಗಳ ಕಿಟ್ ವಿತರಿಸಿ ಮಾತನಾಡಿ, ಕೊರೋನಾ ಸೋಂಕು ರೋಗವನ್ನು ಹಿಮ್ಮೆಟ್ಟಿಸಲು ಸರ್ಕಾರದ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿದೆ. ಲಾಕ್ಡೌನ್ ಸಂದರ್ಭ ಜನರು ಅನಗತ್ಯವಾಗಿ ಹೊರಬರುವುದು ಸರಿಯಲ್ಲ. ಮನೆಯಲ್ಲಿರುವ ನಿರ್ಗತಿಕ ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿ ಸಹಿತ ಅಗತ್ಯ ವಸ್ತುಗಳನ್ನು ಪೂರೈಸಲು ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಕೈಜೋಡಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಸುಮಾರು 500 ರೂಪಾಯಿ ಬೆಲೆಯ 10 ದಿನೋಪಯೋಗಿ ವಸ್ತುಗಳಿರುವ ಕಿಟ್ ಇದಾಗಿದ್ದು, ದೇವಲ್ಕುಂದ ವಾರ್ಡ್ನ 500 ಮನೆಗಳಿಗೆ ಇಂದಿನಿಂದ ಹಂಚಲಾಗುತ್ತಿದೆ. ದೇಶ ಅಲ್ಲ, ಇಡೀ ಪ್ರಪಂಚನೇ ಈ ಕೊರೋನಾ ವೈರಸ್ನಿಂದ ತುಂಬ ನಲುಗ್ತಾ ಇದೆ. ಎಷ್ಟು ಜೀವ ಹಾನಿಯಾಗಿವೆ, ಆರೋಗ್ಯವನ್ನು ಕೆಡಿಸ್ಕೊಂಡಿದ್ದಾರೆ. ಅತಿ ದೊಡ್ಡ ಹೊಡೆತ ಅಂತಂದರೆ ಇಡೀ ವಿಶ್ವವೇ ಆರ್ಥಿಕ ಒಂದು ಸಮಸ್ಯೆಯನ್ನು ಎದುರು ನೋಡ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಏನು ಕೂಲಿ ಕಾರ್ಮಿಕರು ತನ್ನ ದೈನಂದಿನ ಚಟುವಟಿಕೆಗಳನ್ನು ಮಾಡಿ ಅವರ ಜೀವನವನ್ನು ಸಾಗಿಸ್ತಿದ್ರು, ಆ ಜೀವನಕ್ಕೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಎಲ್ಲೂ ಹೊರಗಡೆ ಹೋಗದೆ, ಯಾವುದೇ ಕೂಲಿ ಆದಾಯ ಇಲ್ಲದೆ ಮನೆಯಲ್ಲೇ ಇದ್ದುಕೊಂಡು ಇರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು, ಅದು ಇದೆಯೋ ಇಲ್ಲವೋ ಈ ನಿಟ್ಟಿನಲ್ಲಿ ಅವರಿಗೆ ಇಂತಹ ಒಂದು ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿ. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ಶರತ್ ಕುಮಾರ್ ಶೆಟ್ಟಿ, ಸಹಯೋಗ ವಹಿಸಿದ್ದ ಉದ್ಯಮಿಗಳಾದ ತಿಮ್ಮಪ್ಪ ಪೂಜಾರಿ, ಮೊಹಮ್ಮದ್ ಅಲಿ, ವೆಂಕಟೇಶ್, ಗ್ರಾಮ ಲೆಕ್ಕಾಧಿಕಾರಿ ಸೋಮಣ್ಣ, ಗ್ರಾಮ ಪಂಚಾಯತ್ ಸದಸ್ಯರಾದ ಸಹನಾ, ಚಂದ್ರ ಮುಖವೀರ, ಲತಾ ಡಿಸೋಜಾ, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಪ್ರಥಮವಾಗಿ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಈ ಒಂದು ಕೊರೋನಾ ವೈರಸ್ನ